ಇವಾಗ ಬನ್ನಿ ನಾವು ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಂದಿನಿ ಪನ್ನೀರ್ ಪೆಪ್ಪರ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಗ್ರೇವಿ ರೆಡಿ ಆಗ್ತಾ ಇದೆ. ಕಾದ ಎಣ್ಣೆಗೆ, ಕಾದ ಅಥವಾ ತುಪ್ಪಕ್ಕೆ ಬೇವು ಸೊಪ್ಪು ಆಗಿರಲಿ, ಈರುಳ್ಳಿ ಆಗಿರಲಿ, ಕಾಯಿ ಮೆಣಸು ಆಗಿರಲಿ, ಬೆಳ್ಳುಳ್ಳಿ ಆಗಿರಲಿ, ಶುಂಠಿ ಆಗಿರಲಿ, ಇವೆಲ್ಲವನ್ನ ಹಾಕಿ ಮೆಣಸು, ಹಸಿಮೆಣಸಿನಕಾಯಿ, ಚಿಲ್ಲಿ ಸಾಸ್ ಆಗಿರ್ಬೋದು, ಸೋಯಾ ಸಾಸ್ ಆಗಿರ್ಬೋದು, ಇಲ್ಲಿ ಟೊಮೆಟೊ ಸಾಸ್ ಹಾಕ್ಲಿಕ್ಕಿಲ್ಲ ಅನ್ಸುತ್ತೆ. ಟೊಮೆಟೊ ಸಾಸ್ ಹಾಕೋ ಹಾಗಿಲ್ಲ. ಸೋಯಾ ಸಾಸ್ ಆ್ಯಂಡ್ ಅನದರ್ ಒನ್ ಚಿಲ್ಲಿ ಸಾಸ್ ಹಾಕಿದ್ರಾಯ್ತು. ನೆಕ್ಸ್ಟು ವೈಟ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದಾಗಿದೆ. ಆ್ಯಂಡ್ ಇವುಗಳನ್ನು ಒಟ್ಟಿಗೆ ಸೇರಿಸಿ ಗ್ರೇವಿ ಮಾಡೋದು. ಕ್ಯಾಪ್ಸಿಕಮ್ ಕೂಡ ಹಾಕಬೇಕಾಗುತ್ತೆ. ಸೊ ಒಟ್ಟಿಗೆ ಸೇರಿಸಿ ಗ್ರೇವಿ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಮಿಕ್ಸ್ಚರ್ ಮಾಡೋ ಅಂಥದ್ದು. ಇದು ನಾವು ಪನ್ನೀರ್ ಪೆಪ್ಪರ್ ಮಾಡೋ ಅಂತಹ ವಿಧಾನ ಆಗಿದೆ. ಆ್ಯಂಡ್ ಅನದರ್ ಸೈಡ್ ಆಲ್ರೆಡಿ ನಾವು ಪನ್ನೀರ್ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಅದನ್ನು ಫ್ರೈ ಮಾಡ್ಕೊಳ್ಳೋದು, ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ನಂದಿನಿ ಪನ್ನೀರ್ ಪೆಪ್ಪರ್ ತಯಾರಾಗುತ್ತೆ. ಗರಿಗರಿಯಾಗಿ ಸವಿಯೋಕ್ಕೂ ತಯಾರಾಗುತ್ತೆ ಆ್ಯಂಡ್ ಹೆಲ್ತಿಗೂ ಕೂಡ ಅಷ್ಟೇ ಉತ್ತಮವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಇವತ್ತೇ ಹೋಗಿ ನಂದಿನಿ ಪನ್ನೀರನ್ನ ಖರೀದಿ ಮಾಡಿ, ಅಲ್ಲ ಇದನ್ನ ಯೂಸ್ ಮಾಡಿಕೊಂಡು ಇದರ ಮೂಲಕ ನೀವು ನಂದಿನಿ ಪನ್ನೀರ್ ಪೆಪ್ಪರ್ ಅಥವಾ ನಂದಿನಿ ಪನ್ನೀರ್ ಮಂಚೂರಿಯನ್ ಅನ್ನು ಪ್ರಿಪೇರ್ ಮಾಡ್ಕೋಬಹುದು. ಇದರ ಟೇಸ್ಟ್ ಅನ್ನ ಕೂಡ ನೋಡಬಹುದು. ನಂದಿನಿ ಮಂಚೂರಿ ನೋಡಿದ್ವಿ, ಅದರ ಕಲರ್ ಕಾಂಬಿನೇಷನ್ ನೋಡಿ. ಈಚೆ ಕಡೆ ನಾವು ನೋಡ್ತಾ ಹೋದ್ರೆ ನಂದಿನಿ ಪನ್ನೀರ್ ಪೆಪ್ಪರ್ ಕಲರ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಸೊ ನೋಡ್ದಾಗ್ಲೇ ನಮಗೂ ಇವಾಗಲೇ ತಿನ್ಬಿಡ್ಬೇಕಪ್ಪ ಅನ್ನುವಂತಹ ಆಸೆ ಬರುತ್ತೆ. ಅದೇ ರೀತಿ ಇವಾಗಲೇ ನಾವು ಪ್ರಿಪೇರ್ ಮಾಡಬೇಕಪ್ಪ ಅನ್ನುವಂತಹ ಆಸಕ್ತಿ ಕೂಡ ಎಲ್ಲರ ಹತ್ರ ಬಂದರೆ ನಿಜಕ್ಕೂ ತುಂಬಾನೇ ಉತ್ತಮವಾಗಿರುವಂಥದ್ದು. ಸೊ ಇವಾಗ ನಾವು ಪ್ರಿಪೇರ್ ಮಾಡಿರೋ ಅಂಥದ್ದು ನಂದಿನಿ ಪನ್ನೀರ್ ಪೆಪ್ಪರ್.